ಗುಳಿಗ ದೈವಕ್ಕೆ ಅವಮಾನ ಆಗಿದೆಯಾ? ಹೀಗೊಂದು ಮಾತು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಕೊಡ್ತೇವೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಅನ್ನು ಒತ್ತುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಇಲ್ಲಿ ನಾನು ನೋಡಿದೆ ಇವತ್ತು ನಿನ್ನೆಯಿಂದ ಎಂಥದ್ದು ಗುಳಿಗೆ ಅಂತ ಹಾಕಿದಾರಪ್ಪ ವಾಲ್ ಪೋಸ್ಟರ್ನಲ್ಲಿ. ನಿನ್ನೆ ರಾತ್ರಿ ಅಂತ ನಾಟಕ, ಬಹಳ ಅಪಾಯ. ಇವ್ರು ಯಾವ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ. ಇದು ಕರ್ನಾಟಕ ಸರ್ಕಾರದ ಸಚಿವರೊಬ್ಬರ ಮಾತು. ಇತ್ತೀಚೆಗೆ ಏರ್ಪಡಿಸಿದ್ದ ಶಿವದೂತೆ ಗುಳಿಗ ನಾಟಕದ ಬಗ್ಗೆ ಮಾತನಾಡುತ್ತಾ ಈ ಹೇಳಿಕೆ ಕೊಟ್ಟಿದ್ದಾರೆ. ಅದೇನೋ ಗುಳಿಗೆ ಕೊಡ್ತಾರೆ, ಯಾವುದಕ್ಕೂ ಹುಷಾರಾಗಿರಿ ಎಂದಿದ್ದಾರೆ. ಅಷ್ಟಕ್ಕೂ ತುಳುನಾಡಿನ ಕಾರಣಿಕ ಶಕ್ತಿ ಗುಳಿಗ ದೈವದ ಪವಾಡ ತಿಳಿಯದೆ ಈ ರೀತಿ ಮಾತನಾಡಿದ್ರ, ತಿಳಿದೂ ಈ ಹೇಳಿಕೆ ಕೊಟ್ರ ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ. ಗುಳಿಗ ದೈವದ ಶಕ್ತಿ ತಿಳಿದವರು ಯಾರು ಹೀಗೆ ಮಾತನಾಡಲು ಸಾಧ್ಯವಿಲ್ಲ. ಇನ್ನು ನಾಟಕದ ಬಗ್ಗೆ ಹೇಳುವುದಾದರೆ, ಶಿವದೂತೆ ಗುಳಿಗೆ ನಾಟಕ ಕೂಡ ದೊಡ್ಡ ಯಶಸ್ಸು ಪಡೆದಿದೆ. ಕಾಂತಾರ ಚಿತ್ರದಲ್ಲಿ ಗುರುವ ಪಾತ್ರ ಮಾಡಿದ್ದ ಸ್ವರಾಜ್ ಶೆಟ್ಟಿಗೆ ಅವಕಾಶ ಸಿಕ್ಕಿದ್ದೇ ಈ ನಾಟಕದಿಂದ. ಆದರೆ ಇದ್ಯಾವುದು ಗೊತ್ತಿಲ್ಲದೆ ಉನ್ನತ ಸ್ಥಾನದಲ್ಲಿ ಇರುವವರು ಈ ರೀತಿ ಮಾತನಾಡುತ್ತಾರೆ. ದೈವದ ಬಗ್ಗೆ ಗೊತ್ತಿಲ್ಲದೆ ಹೋದರೆ ನಾಟಕಕ್ಕಾದರೂ ಬೆಲೆ ಕೊಡಬೇಕು ಅಲ್ಲವೇ ಎಂಬುದು ಸದ್ಯದ ಪ್ರಶ್ನೆ. ಇದರ ಬಗ್ಗೆ ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಹಲವರು ಸಾಲು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಇದರ ಬಗ್ಗೆ ದೈವಾರಾಧಕರು ಮುಂದಿನ ದಿನಗಳಲ್ಲಿ ಯಾವ ಉತ್ತರ ಕೊಡುತ್ತಾರೆ ಎಂದು ಕಾದು ನೋಡಬೇಕಿದೆ. ಇಲ್ಲಿ ನಾನು ನೋಡಿದೆ ಇವತ್ತು ನಿನ್ನೆಯಿಂದ ಎಂಥದ್ದು ಗುಳಿಗೆ ಅಂತ ಹಾಕಿದಾರಪ್ಪ ವಾಲ್ ಪೋಸ್ಟರ್ನಲ್ಲಿ. ನಿನ್ನೆ ರಾತ್ರಿ ಅಂತ ನಾಟಕ, ಬಹಳ ಅಪಾಯ. ಇವ್ರು ಯಾವ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ. ಜಾಪಾನ್ ಮಾತ್ರ ಕೊಟ್ಟರು ಕೊಡ್ಬೋದು, ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಹೊಸ ನಾಟಕಗಳನ್ನ ಪ್ರಾರಂಭ ಮಾಡಿದ್ದಾರೆ ಇವರು. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.